ಶ್ರೀ ಕಾರಂಜ ದೇವಸ್ಥಾನದಲ್ಲಿ ಪ್ರವಾಸದ ಸೋಗಿನಲ್ಲಿ ಬಂದು ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಮಾಡುತ್ತಿರುವ ಪ್ರಕರಣದ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಹಿಂದೂ ಜಾಗರಣ ವೇದಿಕೆ ಆಗ್ರಹಿಸಿದೆ. ಘಟನೆಯ ಬಗ್ಗೆ ಹಿಂದೂ ಜಾಗರಣ ವೇದಿಕೆ ಬಂಟ್ವಾಳ ತಾಲೂಕು ತೀವ್ರವಾಗಿ ಖಂಡಿಸಿದ್ದು, ಪುಂಜಾಲಕಟ್ಟೆ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು, ಆರೋಪಿಗಳ ಬಂಧನಕ್ಕೆ ಪಟ್ಟು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪುತ್ತೂರು ಜಿಲ್ಲಾ ಪ್ರಮುಖರು, ತಾಲೂಕು ಪ್ರಮುಖರು, ವಲಯ ಘಟಕದ ಪ್ರಮುಖರು ಮತ್ತು ಪರಿವಾರದ ಪ್ರಮುಖರು ಭಾಗವಹಿಸಿದ್ರು. ಇಡೀ ನಮ್ಮ ಇದಕ್ಕೆ ಕಾರಿಂಜ ಅಂದ್ರೆ ಇವತ್ತಿಂತಲ್ಲ, ಯಾರೋ ಹಿಂದಿನಿಂದ ಆದಂತಹ ಒಂದು ಕ್ಷೇತ್ರ, ಪಾಂಡವರ ಕಾಲದಿಂದ ಇದ್ದಂಥ ಕ್ಷೇತ್ರ. ಗೊತ್ತಿದೆ, ನಿಮಗೆ ಗೊತ್ತಿದೆ, ನಿಮಗೆ ಇದೇ ಊರಿನವರು, ಏನು ಹೊರಗಿನವರಲ್ಲ. ಆದ ಕಾರಣ ನಮ್ಮ ಹಿಂದೂಗಳ ಭಾವನೆ ಧಕ್ಕೆ ಆಗಿದೆ. ಮತ್ತೆ ನಾವು ಯಾರು ಕೂಡ ನಾವು ಹಿಂದೂಗಳಿದ್ದೇವೆ, ಮುಸಲ್ಮಾನರ ಮಸೀದಿಗೆ ಅಥವಾ ಚರ್ಚಿಗೆ ಹೋಗಿ ನಾವು ಎಲ್ಲಿಯೂ ಧಾರ್ಮಿಕ ಭಾವನೆ ಧಕ್ಕೆಯನ್ನು ತಂದಿಲ್ಲ, ತರುವುದಿಲ್ಲ. ಆದರೆ ಇವರಿಗೆ ಅಲ್ಲಿಗೆ ಬರುವಂತ ರೈಟ್ ಇಲ್ಲ. ಬಂದರೂ ಕೂಡ ನಮ್ಮ ಭಾವನೆಗೆ ಸರಿಯಾಗಿ ರೀತಿಯಲ್ಲಿ ವರ್ತನೆ ಮಾಡಬೇಕು, ಮಾಡಲಿಲ್ಲ, ನೋಡಿದೆ. ಇದು ಮತ್ತೆ ಬೇಕು ಅಂತಲೇ ಒಂದು ಅಚಾತುರ್ಯದಿಂದ ಆಗುತ್ತಲ್ಲ, ಇದು ಬೇಕು ಅಂತಲೇ ನಮ್ಮ ಭಾವನೆಯನ್ನು ಕೆರಳಿಸಬೇಕು, ಇದರಿಂದ ಕೋಮುಗಲಭೆಯನ್ನು ಮಾಡಬೇಕು, ನಮ್ಮ ಜೊತೆ ಒಡನಾಟ ಮಾಡಬೇಕು ಉದ್ದೇಶದಿಂದ ಮಾಡಿದ್ವಿ. ಇದನ್ನು ನೀವು ತಕ್ಷಣ ನಾವು ಒಂದು 3 ದಿವಸದ ಒಳಗೆ ನಾವು ಕಾಲಾವಕಾಶ ಕೊಡ್ತಾ ಇದ್ದೇವೆ. ಒಂದು ವೇಳೆ ನಿಮಗೆ ಸ್ವಸ್ಥತೆ ಇದೆ, ಕಾರಿನ ನಂಬರ್ ಎಲ್ಲ ಇದೆ, ನಮ್ಮಿಂದ ಏನು ಸಹಕಾರ ಬೇಕು ಅದನ್ನು ನಿಮಗೆ ಪೂರ್ತಿ ಕೊಡ್ತೇವೆ. ಜಾಗರಣ ವೇದಿಕೆಯಿಂದ ಕೇಳಿ, ಇಲ್ಲದಿದ್ದರೆ ಮತ್ತೆ ನಾವು ನಮ್ಮ ಭಾವನೆಯನ್ನು ನಾವು ವ್ಯಕ್ತಪಡಿಸಬೇಕಾಗ್ತದೆ.